ಹಲೋ ಶರಣತಿ ಯಾರು ಮಾತಾಡೋದು? ನಾನು ಸತ್ಯಕ್ಕ ಅಂತ ಹೇಳಿ. ಹಾಂ 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 ಹೇಳಿ ಅಕ್ಕ. ಇವ್ರದ್ದು ನಡೆದಿರೋ ಘಟನೆ ಎಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಕೆಲವೊಬ್ರು ಅವ್ರ ಪರವಾಗಿ ಮಾತಾಡ್ತಾರೆ. ಬಟ್ ಅವ್ರ ಹತ್ರ ಇದ್ದ ಹೆಣ್ಮಕ್ಳಿಗೆ ಗೊತ್ತವ್ರೆ ಅಂತ ಲಪಂಗ್ರು ಅಂತ. ಹೌದ್ರಕ್ಕ. ಹಾಂ 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 ಹಾ ಅವ್ರ ತಾವೆಲ್ಲಿಂದ ಹತ್ರ ಮಾತಾಡ್ತಾ ಇದ್ದೀರಕ್ಕ? ನಾನು ಬೆಳಗಾವಿಂದ ಮಾತಾಡ್ತಾ ಇರೋದು. ಹೌದ್ರಿ. ಹಾಂ 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 ಇಲ್ಲಮ್ಮ ನಾನು ಈಗ 6-7 ವರ್ಷದಿಂದ ಒಬ್ಬರಿಂದ ತಿಳ್ಕೊಂಡಿದ್ದೆ. ಆದರೆ ಯಾವ ಪುರಾವೆ ಇಲ್ಲದ ನಾವು ಹೆಂಗೆ ಹೇಳೋಕ್ಕಾಗತ್ತೆ? ಅವ್ರು ಒಬ್ರೇ ಅಲ್ಲ, ಅವ್ರ ಸಮುದಾಯದಿಂದ ಎಷ್ಟು ಜನ ಇದಾರಲ್ಲ ಹಾಂ ಹಾಂ ಎಲ್ರು ಮಠ, ಜಾತಿಗೊಂದು ಮಠ ಪೀಠ ಗುರು ಮಾಡಿದಾರ ಅಷ್ಟ್ರು ಹಾಗೆ ಇದಾರಕ್ಕ ಅವ್ರು. ಹೌದಾ? ಯಾಕಂದ್ರೆ ನಾನ್ ಬಸವ ಕಲ್ಯಾಣದ ಅಕ್ಕನಗಮ್ಮ ಗವಿಲಿದ್ದಾಗ ಚಿತ್ರದುರ್ಗದಿಂದ ಅಲ್ಲಿ ಹುಡ್ಗಿಯರ್ ಕಳ್ಸಿದ್ರು. ಆ ಹುಡ್ಗಿಯರೆಲ್ಲ ಅದನ್ನೇ ಹೇಳೋರು. ಏನ್ ಪ್ರಭಾವಿ ಸ್ವಾಮಿಗಳು ಮತ್ತೆ ಅವ್ರ ಮೇಲೆ ಏನು ಇದು ಮಾಡಕ್ಕ ಹೆದರ್ತಾರ? ನಿವೇದಿತಾ ಅಂತೇಳಿ ಸಿರಿಸಿಯಲ್ಲಿ ಒಬ್ಳು ಸಾಧಕಿನ ಇಟ್ಟಿದ್ರು ಅವ್ರು. ಹೌದು, ಹೆಸರು ಕೇಳಿನಮ್ಮ. ನಿವೇದಿತಾ ಅನ್ನೋ ಹೆಣ್ಮಗಳ ಹೆಸರು ಕೇಳಿನಿ. ಅವಾಗೇನೋ ಪತ್ರಿಕೆಯಲ್ಲಿ ಬಂದಿತ್ತಂತ ಹೇಳ್ತಿದ್ರು ಕೆಲವರು. ಹೇಳ್ತಿದ್ರಲ್ಲ, ಬಟ್ ಅದು ಅವಳು ಪ್ರೆಗ್ನೆಂಟ್ ಇದ್ಲು. ಸ್ವಾಮಿಗಳು ಆಸ್ಟ್ರೇಲಿಯಾ ಫಾರಿನ್ ಮುಗಿಸಿ ಬರೋದ್ರೊಳಗೆ ಅವಳದು ಮದುವೆ ಮಾಡಿ ದಾವಣಗೆರೆಯಲ್ಲಿ ಅವಳಿಗೆ ಮದುವೆ ಮಾಡಿಸಿ ಗಂಡ ಲೆಕ್ಚರು ಮಠದ ಸ್ವಾಮಿಗಳ ಒಂದ್ ಆಪ್ತರಿಗೆ ಮದುವೆ ಮಾಡಿಕೊಟ್ರಕಿನ್ನ. ಹೌದ್ರಿ. 40 ಲಕ್ಷ ರೂಪಾಯಿ ಕೊಟ್ಟು ತಮ್ದೆಲ್ಲ ಮುಚ್ಚಾಕೋಸ್ಕರ ಈ ರೀತಿ ಮಾಡಿದ್ದಾರೆ. ಆಕಿಗೆ 40 ಲಕ್ಷ ರೂಪಾಯಿ ಮನೆ, ಕಾರು, ಅವಳಿಗೆ ತಿಂಗಳ ಅವಕ್ಕೆ ಅಕೌಂಟಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಹೋಗ್ಬೇಕು. ತಿರ್ಸಿ ಮಠಕ್ಕೆ ಅವಳನ್ನ ಉತ್ತರಾಧಿಕಾರಿ ಮಾಡಿದ್ರಿ ಇವ್ರು. ಹೌದ್ರಿ. ಬಹಳ ಅನ್ಯಾಯ ಮೇಡಮ್ ಇದೆಲ್ಲ ನಡೆದಿರೋದು. ಅಲ್ಲಿ ಹೆಂಗಿರುತ್ತೆ, ಹೆಣ್ಮಕ್ಳನ್ನ ಜಾಸ್ತಿ ಇದನ್ ಕೇರ್ ಮಾಡ್ದಿರೋ ಏನಿರ್ತಾವಲ್ಲ ಫ್ಯಾಮಿಲಿಗಳು, ಆ ತರ ಹುಡುಗಿಯರಿಗೆ ಮಾತ್ರ ಅವ್ರ ಹಂಗ ನಡ್ಕೋತಾರ. ಹೌದಾ? ನಾನು 18 ವರ್ಷದ ಅನುಭವ ಇದೆ ನನಗೆ ಆಶ್ರಮಗಳದ್ದು. ಹೌದಲ್ರಿ. ನೀವು ಅಲ್ಲಿ ಎಷ್ಟು ವರ್ಷ ಇದ್ದೀರಮ್ಮ ಅಲ್ಲಿ ಇದರಲ್ಲಿ? ನಾನು ಅಲ್ಲಿ ಹೋಗ್ಲಿಲ್ಲ, ಬಟ್ ಹೋಗಿ ಬಂದು ಮಾಡಿದ್ದೆ ದೂರದಿಂದ. ನಿವೇದಿತಾ, ಸುಗ್ನಾ ತಾಯಿ ಅವರು, ಸತ್ಯಕ್ಕ, ಬಸವ ಕಲ್ಯಾಣದಲ್ಲಿ ಸತ್ಯಕ್ಕ ಇದಾರೆ, ಸುಗ್ನಾ ತಾಯಿ ಅಂತ ಇನ್ನೊಬ್ರು ಇದಾರೆ. ಸುಗುಣಾ ತಾಯಿ ಇವ್ರು ನಮ್ಮ ಬಸವಾನಂದ ಸ್ವಾಮೀಜಿ ಹತ್ರ ಇದ್ರಲ್ಲ, ಎಲ್ಲ ಲಪಂಗ್ರು ಅವ್ರೆ. ಹೌದಾ? ಸುಗುಣಾ ತಾಯಿ ಅವ್ರು ಕೂಡ ಹಾಗೇನಾ? ಸುಗುಣಾ ತಾಯಿ ಅವರು ಅವ್ರೆ. ಅವ್ರೆಲ್ಲ ಈಗ ಅವ್ರ ಗುರುಗಳದು ನಮ್ ಗುರುಗಳು ಅಂತ ಹೇಳ್ತಿದ್ರು. ಎಲ್ರು ಅವ್ರೆ. ಅಯ್ಯೋ ಶಿವ ಶಿವ, ಇದು ಹೊಸ್ದಾಗಿ ಕೇಳಕತ್ತೀನಮ್ಮ ನಿಮ್ ಬಾಯಲ್ಲೇ. ನಾನು ಅಷ್ಟೊಂದಿಲ್ಲ, ಅವ್ರವ್ರು ಹಿಂಗೆ ಊಹಪ್ಪ ಅಂತ ಹೇಳ್ತಿದ್ರು. ಏನೋ ನಾವು ಹೇಳ್ತಿರ್ತಾರ. ಎಲ್ರು ಈಗ ನೋಡ್ರಿ, ಬಸವಾನಂದ್ರನಿಂದ ಹಿಡ್ಕೊಂಡು ಎಲ್ರು ಅವ್ರೇ ಇದಾರೆ. ಯಾರು ನ್ಯಾಯವಾಗಿಲ್ಲ, ಯಾರು ನಿಯತ್ತಿಂದ ಇಲ್ಲ. ಹೌದಲ್ಲ? ನೋಡ್ರಿ ಮತ್ತೆ. ನಾವು ಬಸವಾನಂದ ಸಂಪರ್ಕದಾಗ ಬಾಳ ಇದ್ವಿ, ಬಾಳ್ ಚಲೋ ಅಂತೇಳಿ. ಕಣ್ಣಿಲ್ಲ ಅಂತ ಹೇಳಿ ಕುಂಟ್ರಿಗೆ 8 ಬುದ್ಧಿ ಅಂದ್ರೆ ಕುರುಡೂರ್ಗೆ 16 ಬುದ್ಧಿ. ಅದೇ ಅಂದ್ರೆ ಇತ್ತೀಚೆಗೆ ಅವ್ರು ಸ್ವಲ್ಪ ಕೆಲವು ಮೆಸೇಜ್ಗಳು ಅಲ್ಲಿ ಆ ಸಂಘಟನೆ ಈ ಸಂಘಟನೆ ಒಂದಕ್ಕೆ ಬದ್ಧತೆ ಇರ್ತಿದ್ದಿಲ್ಲ ಅವರು ಲಿಂಗಾಯತ ಧರ್ಮಕ್ಕೆ. ಹಾಕೋದಕ್ಕೆ ಇವರೆಲ್ಲ ಒಂದ್ ಕಡೆ ರಾಜಕೀಯ ಮಾಡ್ತಿದ್ದಂಗೆ ಅದಾರ ಅಂತೇಳಿ ಅವ್ರನ್ನೆಲ್ಲ ವಾಟ್ಸಪ್ ಬ್ಲಾಕ್ ಮಾಡ್ಬಿಟ್ಟು ನಾನು. ಯಾರು ಬರೋಬ್ಬರಿ ಇಲ್ಲಕ್ಕ ನನಗೆ. ಹೀಗಾಗಿ ನಾನು ಎಲ್ರನ್ನು ಬಿಟ್ಟು ನಾನು ಮುಂಚೆ ಎಲ್ಲ ಪ್ರವಚನ ಅಲ್ಲಿ ಇಲ್ಲಿ ಹೋಗ್ತಿದ್ದೆ. ಈಗ 3 ವರ್ಷದಿಂದ ಎಲ್ಲಾನು ಕಟ್ ಮಾಡ್ಬಿಟ್ಟಿದೀನಿ. ಹೌದಲ್ಲ? ಬೇಡಮ್ಮ, ನಾವು ನಿಯತ್ತಿನಿಂದ ಒಂದು ಬಸವಣ್ಣನ ತತ್ವಕ್ಕೆ ಬದ್ಧರಾಗಿ ಜೀವನ ಮಾಡಿ, ಬಡವರಾಗಿ ನಾವು ಕೂಲಿ ಮಾಡ್ಕೊಂಡ್ರು ಚಿಂತಿಲ್ಲ, ಇಂಥ ಹೊಲಸು ದಂಧೆಗೆ ಇಳಿಯೋದು ಬೇಡ ನಮ್ಗೆ. ಬಹಳ ಲಪಂಗಿದಾರಕ್ಕ ಎಲ್ಲ. ಪಂಚಮಸಾಲಿ ಇದಾರಲ್ಲ ಬಸವಮೃತ್ಯುಂಜಯ ಸ್ವಾಮಿಗಳು, ಕೂಡಲ ಸಂಗಮದಲ್ಲಿ, ಇವರು ಅಂತೂ ಲಪಂಗ್ರಲ್ಲಿ ಲಪಂಗ್ರು. ವಚನಾನಂದ್ರು ಅವ್ರೆ. ಹೌದಮ್ಮ. ಅವರೆಲ್ಲ ಅಂಬಿಗರ ಸಮುದಾಯದವ್ರು ಏನ್ ಅಂಬಿಗರ ಚೌಡ ಏನ್ ಮಾಡಿದಾರ ಅವರು ಅಪೀಠದವರು ಅವ್ರೆ. ಬೋವಿ ಸಮಾಜದವರು ಅವ್ರೆ. ಹೌದಲ್ಲ? ಗುರುಕಲ್ ಮಠದವರು ಅವ್ರೆ. ಆಮೇಲೆ ನೇಗಿನ ಹಾಳದಲ್ಲಿ ಒಬ್ರು ಸ್ವಾಮಿಗಳು ಇದಾರ, ಅವರು ಅವ್ರೆ. ಪ್ರತಿ ಒಬ್ರು ಇವ್ರದ್ದು ಪಿನ್ ಟು ಪಿನ್ ಕೊಡೆಕಾಲ್ ದುಂಡೇಶ್ವರ ಮಠದ ಸ್ವಾಮಿಯಿಂದ ಹಿಡ್ಕೊಂಡು ಎಲ್ರು ಅವ್ರೆ ಲಪಂಗ್ರೆ. ನನ್ ಕೈಯಲ್ಲಿ ಸಿಕ್ಕ್ರೆ ತಂದು ನಿಲ್ಲಿಸ್ಬೋದು, ಬಟ್ ನನ್ಗೆ ಸೇಫ್ಟಿ ಇಲ್ಲ ಅಷ್ಟೊಂದು. ಹೌದೌದು. ಇಲ್ಲ ಬೇಡಮ್ಮ, ಹೋಗ್ಬೇಡ್ರಿ. ಈಗ ನಿಮ್ ಸೇಫ್ಟಿ ನೋಡ್ಕೊಳ್ರಿ, ಯಾಕಂದ್ರೆ ಇವೆಲ್ಲ ಪ್ರಭಾವಿ ವ್ಯಕ್ತಿಗಳು. ಹಂಗಾಗಿ ಯಾರನ್ನು ತಡ್ಕೊಳಕ್ ಹೋಗ್ಬೇಡ್ರಿ. ಸುಳ್ಳು ಅಂತ ಯಾರು ಬೇಕಾದವ್ರು ಹೇಳಿದ್ರು ಅದನ್ನ ನಾನ್ ನಂಬಲ್ಲಕ್ಕ. ಅಲ್ಲಿ ಆಗಿರೋದೆಲ್ಲ ನಿಜಾನೇ. ಇಲ್ಲ, ನಾನು ನಂಬಿಲ್ಲ. ಆದ್ರೆ ಈಗ ಅವರು ರಾಜಕಾರಣಿಗಳು ಪ್ರಭಾವದಿಂದ ಹೊರ ಬಂದು ಅದನ್ನೆಲ್ಲ ಸತ್ಯಗಳೆಲ್ಲ ಸಮಾಧಿ ಮಾಡ್ಬಿಡ್ತಾರೆ ಈಗ.
ಹೌದ್ ಇದೆಲ್ಲಕ್ಕ ಕೆಲವೊಂದ್ಸಲ ನೋಡಿರ್ಬೋದ್ ನೀವು ನಿತ್ಯಾನಂದ್ರು ಎಷ್ಟೆಲ್ಲ ಮಾಡಿದ್ರು ಕೂಡ ಅವ್ರನ್ನ ಫೇಲ್ ಮಾಡಿದ್ರು ಬಟ್ ಅವ್ರು ಮಾಡಿದ್ದು ತಪ್ಪ ಅನ್ನೋದಕ್ಕ ಈ ಕಡೆ ಹೆಣ್ಣು ಅಲ್ಲ ಆ ಕಡೆ ಗಂಡು ಅಲ್ಲ. ನಾನು 10 ವರ್ಷ ತಮಿಳ್ನಾಡಲ್ಲಿ ಇದ್ ಬಂದೀನಿ. ಬಸವಸೇವಾ ಪ್ರತಿಷ್ಠಾನ ಅಂತ ಕಟ್ಟಿ ನಡೆಸಿ ಬಿಟ್ಟು ಬಂದವಳು ನಾನು. ಹೌದಲ್ಲ. ಬೇಡಮ್ಮ, ಇದು ನಮ್ಮ ಸ್ವಯಂ ಅಂತರಂಗದ ಸಾಧನೆ ಅಮ್ಮ. ಇವಾಗೆಲ್ಲ ಬಿಟ್ಟು ಬಿಡ್ರಿ, ನಮ್ಗ ಅರಿವೇ ಗುರು ಅಂತ ತಿಳ್ಕೊಂಡು ನಮ್ಮ ಅರಿವಿನಲ್ಲಿ ನಾವಿರೋಣ. ನಾನು ಯಾರನ್ನು ನಂಬಲ್ಲ. ಇವ್ರು ಮುಂಚೆ ನಿಮ್ಗ ನೆನಪಿರ್ಬೇಕು, ನಾವ್ ಸಾಧಕರನ್ನ ತಯಾರ್ ಮಾಡ್ತೀವಿ ಅಂತ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳು ಮಾಡಿದ್ರಿ ಇವ್ರು. ಶಿವ ಪರಮಾತ್ಮ. ಬಸವರಾಜೇಶ್ವರಿ ಅಂತ ಇಂಜಿನಿಯರ್ ಅವಳು. ಹೌದು, ಬಸವರಾಜೇಶ್ವರಿ ಇವ್ರು ಅತ್ತಿಬೇಲೆ ಅಲ್ಲ, ಇಲ್ಲಿ ಬಸವರಾಜೇಶ್ವರಿ ಅವ್ರು ಅತ್ತಿಬೇಲೆ ಬೇರೆ ಅವರು. ಬಸವರಾಜೇಶ್ವರಿ ಅಂತ ಬಸವ ಕಲ್ಯಾಣದ ಅಕ್ಕನಗಮ್ಮನ ಗವಿಲಿ ಇದ್ರು. ಅವಳು ಇಂಜಿನಿಯರ್ ಮುಗಿಸಿದ್ಲು. ಸ್ವಾಮಿಗಳ ಪ್ರಭಾವದಿಂದ ಡ್ರಗ್ಸ್ ಅಡಿಕ್ಟ್ ಆದ್ಲು ಅವಳು. ಇವತ್ತು ಬಸವ ಕಲ್ಯಾಣ್ ರೋಡ್ ಅಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾಳ. ಎಂತೆಂತ ಅನ್ಯಾಯಮ್ಮ ಇದು. ತೆಗೆದ್ರೆ ಇವ್ರ ಜೀವನ ಪರ್ಯಂತ ಹೊರಗ್ ಬರೋಕಾಗಲ್ಲ. ಅವ್ ಬಂದಾಗಿಂದ ನೋಡ್ತಾ ಇದ್ದೇನೆ ನಾನು. ಅನ್ಯಾಯ ಬಿಡಮ್ಮ ಇದೆಲ್ಲ. ನಾನ್ 12 ವರ್ಷದ ಹುಡುಗಿ ಇದ್ದಾಗ ಮಠ ಸೇರ್ದಕ್ಕೆ. ಇವತ್ ನನ್ ವಯಸ್ಸು 30. ನೋಡಮ್ಮ, ಇಲ್ಲಮ್ಮ ಎಡಬ್ಯಾಡ್ರಿ. ನಿಮ್ಮಂತರ ವಯಸ್ಸಿನವ್ರಿಗೆ ಎಚ್ಚರಿಕೆ ಕೊಡ್ರಿ. ಎಲ್ಲಿಗ್ ಯಾವ ಸ್ವಾಮಿಗಳ ಹತ್ರ ಹೋಗ್ಬ್ಯಾಡ್ರಿ. ನಾ ಯಾವ್ದ ಮಠಕ್ ಹೋಗ್ಲಿ, ಅಲ್ಲಿ ಹುಡ್ಗಿಯರಿಗೆ ಒಂದ್ ಮಾತ್ರ ಹೇಳ್ತೀನಿ ನಾನು. ಎಷ್ಟೇ ನೀವು ಒಳ್ಳೆ ಇದು ಮಾಡಿದ್ರುನು ಸ್ವಾಮಿಗಳಿಂದ ಸಂಪರ್ಕದಿಂದ ಸ್ವಲ್ಪ ದೂರ ಉಳಿರಿ. ಎಷ್ಟೋ ನನಗ್ ಇವತ್ತಿನ ತನ ಫೋನ್ ಮಾಡ್ತಾರಕ್ಕ ಹುಡ್ಗಿಯರು, ಅಕ್ಕ ನಿನ್ನಿಂದ ನಾವ್ ಇವತ್ ಸೇಫ್ ಇದೀವಿ ಅಂತ. ಹೌದಲ್ಲ. ಹಿಂಗಾಗಿ ಕೆಲವೊಂದ್ ಸ್ವಾಮಿಗಳು ತಮಿಳ್ನಾಡು ಸತ್ಯಕ್ಕ ಅಂದ್ರೆ ನನ್ ಹೆಸರು ಎತ್ತಿದ್ರೆ ಮಾತೇ ಆಡಲ್ಲ ನೋಡ್ರಿ. ಇಲ್ಲಮ್ಮ, ಸೇಫ್ಟಿ ಆಗಿರು. ಇಲ್ಲಿ ಗಂಗಾವತಿ ಬಂದಾಗ ಬಾ, ನನ್ ಫೋನ್ ನಂಬರ್ ಐತಲ್ಲ. ಎಲ್ಲಿ ಕಡೆ ಏನಾರು ಬಂದ ನನ್ ಭೇಟಿ ಆಗು. ಆದಷ್ಟು ನಿಮ್ದು ನೀವು ಸೇಫ್ಟಿನ ಕಾಪಾಡ್ಕೊಳ್ರಿ. ನಾನು ಯಾರ ಪ್ರವಾಸಕ್ಕೂ ಹೋಗಲ್ಲ. ಮತ್ ಇವ್ರೇ ಪಂಚಮಸಾಲಿ ಪೀಠದವ್ರು ನನಗೆ ಒಂದ್ ಆಫರ್ ಕೊಟ್ಟಿದ್ರು. ನನಗ್ ಏನಂತ ಹೇಳಿದ್ರು, ನಾವ್ ಮದ್ರಾಸ್ ಅವ್ರದ್ದು ಮಧುರೈ ಒಳಗೆ 5 ಎಕರೆ ಜಮೀನ್ ಇದೆ. ನೀನ್ ಹೆಂಗಿದ್ರು ತಮಿಳ್ ಬರುತ್ ನಿನಗ, ಅದೆಲ್ಲ ನೀನ್ ನೋಡ್ಕೊಂಡ್ ನಿನ್ಗೆ ಅದನ್ನ ಬರ್ದ್ ಕೊಡ್ತೀವಿ, ಎಲ್ಲಾ ಮಾಡ್ತೀವಿ. ನಾವ್ ಬಂದಾಗ ನಮ್ ಜೊತೆ ಬಂದಾಗ ನಮ್ ಜೊತೆ ಚೆನ್ನಾಗಿರೋದನ್ನ ಕಲಿ ಅಂತ ಹೇಳಿದ್ರು ಇವ್ರೇ ನನಗೆ. ನೋಡ್ರಿ ಮತ್ತೆ ಎಷ್ಟಿದ್ದಿತ್ತು ಇವ್ರು ಬಸವಮೃತಂದೆ. ಹೊರಗೆಲ್ಲ ಇದು ಮಾಡ್ಕೊಂಡ್ ಒಳಗ್ ಇಂತ ಕಪಟನ. ಬಸವ ಪ್ರಭುಶ್ರೀ ಅನ್ನೋರ್ ಒಬ್ಬಾಕಿ ಶರಣಮ್ಮ ಅದಾಳ. ಹೌದ್, ಗೊತ್ತು, ಪ್ರಭುಶ್ರೀ ಗೊತ್ತು. ಆಕಿ ನಾಡ್ ಲಪಂಗ್ ಅದಾಳ ನೋಡ್ರಿ. ಹೌದಲ್ಲ. ನನಗೂ ಅದು ಇಲ್ಲ, ಎಲ್ಲೋ ಒಂದ್ ಕಡೆ ಡೌಟ್ ಇತ್ತು. ಯಾಕಂದ್ರೆ ನಾವ್ ಏನು ಗೊತ್ತಿಲ್ಲಾರ್ದ ಅನ್ಬಾರ್ದಲ್ಲ. ಆ ಕಬೀರ್ ಸ್ವಾಮೀಜಿ ಅಂತ ಒಬ್ಬ ಮುಸ್ಲಿಮನ್ ತೊಗೊಂಬಂದ್ ಮಠಕ್ ಮಾಡಿದಾರಲ್ಲ ಇವ್ರು ಸ್ವಾಮಿಗಳು. ಜಗತ್ತೇ ಹಾಳ್ ಮಾಡುವಂತ ಕುಲ್ದವ ಅವ. ಅಯ್ಯೋ ಶಿವ. ಅವ ಆಕ್ಚುಲಿ ಮುಸ್ಲಿಂ. ಅವನ್ ತಗೊಂಬಂದು ಭಿಕ್ಷೆ ಕೊಟ್ರು. ಬಟ್ ನಮಗ ಅದು ಅವ ಯಾವ ಜಾತಿ ಏನು ಅನ್ನೋದು ನಮಗ್ ಬೇಕಾಗಿಲ್ಲ. ಬಟ್ ಅವ್ರು ಮಾಡಿರೋ ಕಂತ್ರಾಟ ಎಂತಾವ್ ಗೊತ್ತಾ? ಒಂದಿಲ್ಲ ಎರಡಲ್ಲ ಅವು. ಬಿಡಮ್ಮ, ಕಿವಿ ಮೈಕೂಲ ಜುಮ್ ಅನ್ನತ್ತೆ ನೀ ಹೇಳೋದ್ ಕೇಳಿದ್ರೆ. ಆಯ್ತು ತಾಯಿ, ನೀನು ಆದಷ್ಟು ಸೇಫ್ಟಿ ಆಗಿರು. ಯಾರ ತಂಟಕ್ಕೂ ಹೋಗ್ಬೇಡ. ಒಟ್ಟು ದುಷ್ಟರು ಕಂಡು ದೂರ ಉಳಿದು ಬಿಡು. ಅದಕ್ಕೆ ನಾನ್ ಕಮೆಂಟ್ ಮಾಡಿರ್ತೇನೆ, ಯಾರು ನೋಡಿದ್ರೆ ಏನಂತಾರೇನೋ ಅಂತ ಸುಮ್ನೆ ಅದೀನಿ ನಾನು. ಇಲ್ಲ ಬೇಡ ಬೇಕಾದ್ರೆ ನನ್ಗೆ ಸಂಪರ್ಕದಲ್ಲಿ ಇರು. ಅವಾಗ ಹೋಗ್ಬೇಡ. ಯಾರು ನಿಮ್ದು ಸೇಫ್. ಅಪ್ಪ ಅಮ್ಮ ಅದಾರ? ಅಪ್ಪ ಅಮ್ಮ ಎಲ್ಲಿರ್ತಾರ? ನಮ್ ತಂದೆ ತಾಯಿ ಧಾರವಾಡ ಮನಗುಂಡಿರಿ ನಂದು. ಮನಗುಂಡಿನ? ನಾನ್ ಮನಗುಂಡಿಗೆ 2 ಸಲ ಬಂದಿನಮ್ಮ. ನಾನು ಬಸವಾನಂದ್ರ ಸ್ವಾಮಿಗಳ ಸಂಪರ್ಕದಿಂದನೇ ಮಠ ಸೇರಿದ್ದು. ಅದಕ್ಕೆ ಇವತ್ ಯಾರು ಬೇಡ ಅನ್ಸ್ಬಿಟ್ಟದ್ ನನಗೆ. ಇಲ್ಲ ಬೇಡಮ್ಮ, ಅವ್ರದ್ದು ಯಾರ್ದು ಬೇಡ ತಾಯಿ. ನಾವು ಎಲ್ಲ ಒಂದ್ ಕಡೆ ಮೂಲ್ಯಾಗ ಬಜಾರ್ದ ಬೀದಾಗ ಏನಾರು ವ್ಯಾಪಾರ ಮಾಡ್ಕೊಂಡು ನಿಯತ್ತಿನಿಂದ ದುಡಿದ್ರು ಚಿಂತೆಲ್ಲ. ಈ ದುಷ್ಟ್ರ ಸಾಹಸ ಸಾಕು. ಅದಕ್ಕೆ ನನಗ್ ಮದ್ವೆ ಆಗಿದೆ. ನಾನ್ ಎಲ್ಲಿ ಹೋಗಲ್ಲ. ನಾನ್ ಮದ್ವಿ ಮಾಡ್ಕೊಂಡಿದೀನಿ. ನ್ಯಾಯವಾಗಿದ್ದೀನಿ, ನ್ಯಾಯವಾಗೇ ಇರ್ತೀನಿ ನಾನು. ಇರಮ್ಮ ತಾಯಿ, ಒಳ್ಳೇದಾಗ್ಲಿ. ನಿಮ್ ಯಜಮಾನ್ರು ಏನ್ ಮಾಡ್ತಾರಮ್ಮ? ಫೈನಾನ್ಸ್ ಅಡ್ವೈಸರ್ ಇದ್ದಾರೆ. ಹೌದಾ? ಧಾರವಾಡದಲ್ಲಿ ಇದ್ದಾಗ ನಾನು ಧಾರವಾಡದಾಗ ಬಂದಾಗ ಭೇಟಿ ಹಾಕಿಂತಮ್ಮ. ಇದೆಯಲ್ಲಮ್ಮ ನಿನ್ ಫೋನ್ ನಂಬರ್? ಇದೆ ರೀ. ಖಂಡಿತ ಬರ್ತೀನಿ ತಗೋ. ಶರಣ.